ಮೊದಲನೇದಾಗಿ ಇಡೀ ಮಂಗಳೂರು ಜನತೆಗೆ ಮತ್ತು ಎಲ್ಲ ತುಳು ಬಾಂಧವರಿಗೆ ನಮ್ಮ ಪ್ರೀತಿಯ ನಮಸ್ಕಾರ. ಇಲ್ಲಿ ನಮ್ಮ ಜಡೇಶ್ ಅವರ ಸಿನಿಮಾ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2 ದಿವಸ 3 ದಿವಸ ಇಲ್ಲೇ ಇರ್ತೀನಿ ನಾನು. ಈ ಸೆಂಟ್ರಲ್ಲಿ ನಾನು ಯಾವಾಗಲೂ ದೇವ್ರ ಬಗ್ಗೆ ಕೇಳ್ತಿದ್ದೆ, ಕೊರಗಜ್ಜನ ಬಗ್ಗೆ ಯಾವಾಗಲೂ ಕೇಳ್ತಾ ಇದ್ದೆ. ಸೊ ಅದು ನೋಡಲೇಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ಹಂಗಾಗಿ ಇವತ್ತು ಶೂಟಿಂಗ್ ಮುಗಿಸಿ ಇಮಿಡಿಯೇಟಾಗಿ ಇಲ್ಲಿಗೆ ಬಂದಿದ್ದೀನಿ. ಅದು ನನಗೆ ಗೊತ್ತಿಲ್ಲ, ಯಾವುದು ಇಂಟೀರಿಯರ್ ಇಂಟೀರಿಯರ್ ಇನ್ನೂ ಹೆಸರಿಟ್ಟಿಲ್ಲ. ಜಡೇಶ್ ಅವ್ರದ್ದು ನಂದು 29ನೇ ಸಿನಿಮಾ, ಅದು ಹೆಸರಿಟ್ಟಿಲ್ಲ ಇನ್ನು. ಅದು ಹೇಳಂಗಿಲ್ವಲ್ಲ. ಖಂಡಿತವಾಗ್ಲೂ ಬೇಡ್ಕೊಂಡಿದ್ದೀನಿ, ಅದನ್ನು ಕೊರಗಜ್ಜ ಈಡೇರಿಸ್ತಾರೆ. ಅವತ್ತು ಬಂದು ತಮ್ಗೆ ಹೇಳ್ತೀನಿ ನಾನೆಲ್ಲನೂ. ಇದು ಅಲ್ಲ ಕೊರಗಜ್ಜನಿಗೆ ಮೊದಲು ಬರೋದು, ನಾನು ಕೊರಗಜ್ಜನಿಗೆ ಮೊದಲು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ನನ್ನ ಭೀಮಾ ಸಿನಿಮಾ ಇಡೀ ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆಯೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಟ್ಟು, ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ಮತ್ತು ಸಿನಿಮಾ ಮೇಲಿರೋ ಗೌರವ ತಾವು ಇಡೀ ಜನತೆ ಉಳಿಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿದಂಥ ಎಲ್ರಿಗೂ ನನ್ನ ಕಡೆಯಿಂದ ಒಂದು